the Danger Boys, Tamilnad. Team SRM University, Tamilnad. ಅದ್ದೂರಿಯ ರಾಷ್ಟ್ರ ಮಟ್ಟದ ಯೂನಿವರ್ಸಿಟಿ ವಾಲಿಬಾಲ್ ಪಂದ್ಯಕೂಟದ ತಾಲೀಮಿನಲ್ಲಿ ತೊಡಗಿದಂತಹ ಎರಡೂ ತಂಡದ ಇಲ್ಲ ಸೀದಾ ഗാലറിന്റെ പരത്തടിച്ചാൽ 1000 രൂപ നഗദിന്റെ ബഹുമാനം ഘോഷിക്കുകയാണ് ആസന സ്പോൺസറായ അതീഷ്. ಪ್ರಥಮ ಸರ್ವಿಸ್ ಖಾತೆಯನ್ನು ಆರಂಭ ಮಾಡಿಕೊಂಡಿದೆ SRM 1-0 ಮೂಲಕ ದ್ವಿತೀಯೋಪಾಂತ್ಯ ಪಂದ್ಯದ ಪ್ರಥಮ ಸೆಟ್ಸ್ ಆಗಿ ಬರ್ತದೆ. ಗುಡ್ರಾಮ್ ಖಾಲಿ ಜಾಗದ ಭರ್ತಿಯೊಂದಿಗೆ 2-0. ಇನ್ನೂ ಕೂಡ ಖಾತೆಯನ್ನು ಆರಂಭ ಮಾಡಿಕೊಳ್ಳದ ಡೇಂಜರ್ ಬಾಯ್ಸ್ 3-0. ಹೊಂದಾಣಿಕೆ ಆಟದ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ ಇದೀಗ ಖಾತೆಯನ್ನು ಆರಂಭ ಮಾಡಿಕೊಂಡಿದೆ ಡೇಂಜರ್ ಬಾಯ್ಸ್. ತಡೆಗೋಡೆಯಲ್ಲಿ ವೈಫಲ್ಯತೆ 4-1. 3 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ SRM. ಆಯಾ ತಪ್ಪಿದಂತಹ ಸೇವೆ ಅಂಕಣದಿಂದ ಹೊರಭಾಗಕ್ಕೆ 2-4 2-4. ಆ ಭಾಗದಿಂದ ಈ ಭಾಗಕ್ಕೆ ಬರಲೊಪ್ಪದಂತ ಚೆಂಡು 3-4ರಲ್ಲಿ 1 ಅಂಕದ ಮುನ್ನಡೆಯಲ್ಲಿದೆ SRM. ಸರ್ವೀಸ್ 4-4 for each. ಅದ್ಭುತ ಹೊಡೆತದೊಂದಿಗೆ 1 ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿರುವಂತಹ SRM ತಂಡ 5-4 5-4. ಚೆಕ್ಔಟ್. ತಡೆಗೋಡೆಯನ್ನು ಭೇದಿಸಬಲ್ಲಂತ ಹೊಡೆತ ನವೀನ್. ಆರು 5. ತಿಳಿದವನೇ ಮಹಾಶೂರನೆಂಬಂತೆ 6-6ರಲ್ಲಿ ಸಮ
ಶಾಟ್ ಶಕ್ತಿಯುತವಾದಂತಹ ಹೊಡೆತದೊಂದಿಗೆ ಇದೆ ಸಂಖ್ಯೆ 1 ಆಟಗಾರ. Seven, eight. ವಂಚನೆ ಮಾಡಲು ಹೋಗಿ ತಾನೇ ವಂಚಿತನಾಗಿರುವಂತಹ ಇದೆ ಸಂಖ್ಯೆ 3 ಆಟಗಾರ. 8-8 ಈಚ್. ಸ್ವಯಂಕೃತ ಅಪರಾಧ. ಗುಡ್ ಗಾಡ್. 10-8 Wrong service. 13-10. Yes, good back. ಬಲಾಢ್ಯ ತಡೆಗೋಡೆ. ಚೀನಾದ ಮಹಾಗೋಡೆಯನ್ನು ನೆನಪಿಸಿಕೊಳ್ಳುವಂತಹ ತಡೆಗೋಡೆಯನ್ನು ನಿರ್ಮಿಸಿಕೊಂಡಿರುವಂತಹ ಡೇಂಜರ್ ಬಾಯ್ಸ್. $16-12. 16-12. ಅಲ್ಲಿಂದಲ್ಲಿಗೆ ವೆಂಕಟ್. 14-16. ಬಯಸದೆ ಬಂದ ಭಾಗ್ಯ. 17-14. Shot. Excellent finishing. ಗುರು. ಇದು ಸಂಖ್ಯೆ 10 ಮುಖೇನ. 19-16. ಮಾಡಿದ್ದೀರಿ ಎಂಬ ಸೂಚನೆ. 17-19. ಸುಪ್ರೀಂ ಕೋರ್ಟ್ ನಲ್ಲೂ ಒಂದೇ ಆಜ್ಞೆ, ಸವಣೂರಿನ ವಾಲಿಬಾಲ್ ಅಂಕಣದಲ್ಲೂ ಅದೇ ಆಜ್ಞೆ. ಜಾಮೀನು ಕೊಟ್ರೆ ಫ್ರೀ ಆಗ್ತದೆ. ಚೆಕ್ಔಟ್. 20-17. 20-17. ಹೊಡೆತಕ್ಕೂ ತಡೆಗೋಡೆ. 21-17. ಖಾಲಿ ಜಾಗದ ಭರ್ತಿ. ಹೊಂದಾಣಿಕೆ ಆಟದ ವೈಫಲ್ಯತೆ. ತಾನಾಡುವುದ ನೀನಾಡುವುದ ಎಂದು ಹೊಂದಾಣಿಕೆ ಆಟದ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ ಅನಾಥವಾಗಿ ಬಿದ್ದಂತಹ ವಾಲಿಬಾಲ್ ಅವರವರಿಗೆ ಒಳಗೆ ಮಚ್ಚು 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 ಅವರವರ ಒಳಗೆ ಮಚ್ಚು ಮಚ್ಚು. 23-18. ಪ್ರಥಮ ಸಟ್ಟನ್ನು ಗೆಲ್ಲಲು ಕೇವಲ 2 ಅಂಕದ ಬೇಡಿಕೆ SRM ತಂಡಕ್ಕೆ.
number 18, set point in favor of SRM. Checkout the Laba. 19-24, 19-24. என்ன அடிச்சிட்டா இவன் அடிச்ச அடிக்கு கார் பண்ண முடியாத என்ன ஒரு அடி ಬಿದ್ದರೆ ಕೈಯಾಗಬಹುದು ಪೊಡಿ 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 ಅವರೇ ಎಸ್ ನಿಮ್ಮಲ್ಲಿ ಮಾತ್ರವಲ್ಲ ನಮ್ಮಲ್ಲೂ ಕೂಡ ಪ್ರತಿಭೆಯನ್ನು ತೋರಿಸಿಕೊಡುವುದರೊಂದಿಗೆ ಪ್ರಥಮ ಸೆಟ್ ಅನ್ನು ಗೆದ್ದುಕೊಂಡಿದೆ SRM. ಒಂದು ಬ್ರೇಕಿನ ನಂತರ ವಾಷಿಂಗ್ ಪೌಡರ್ ನಿರ್ಮಾ ಬಂಟಿ ತೊಳಿತೇರು ನಾ ಸಾಬು ಸ್ಲೋನಾ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ರೀತಿಯಲ್ಲಿ ತಡೆಗೋಡನ್ನು ನಿರ್ಮಿಸಿಕೊಂಡಿರುವಂತಹ SRM. ಒಗ್ಗಟ್ಟಿನಲ್ಲಿ ಒಗ್ಗರಣೆ ಈಗ ಉಂಟೀಗ ನಮ್ಮ ಹತ್ರ 1-0. ಸವಣೂರಿನ ಮಣ್ಣಿನ ಮೇಲೆ ಆಟಗಾರರಿಗೆ ಅದೆಷ್ಟು ಮೋಹವೋ ಏನೋ. ನಮ್ಮಲ್ಲಿ ಒಗ್ಗಟ್ಟಿನಲ್ಲಿ ಒಗ್ಗರಣೆ ಇದೆ. ಬಲು ಎತ್ತರಕ್ಕೆ ಜಿಗಿದು ಕೇವಲ 270 ಗ್ರಾಂ ತೂಗುವ ಚೆಂಡಿಗೆ ಕ್ವಿಂಟಲ್ ಮಾದರಿಯ ಹೊಡೆತವನ್ನು ಸಿಡಿಸಿಕೊಳ್ಳಬಲ್ಲಂತಹ ನವೀನ್. 2 each. ನಾಲ್ಕು 3 4-3. $5-3. ಡ್ರಾಪ್ ಆ ಚೆಂಡಿಗೆ ಯಾರೂ ವಾರಸುದಾರರಿಲ್ಲ. ಅನಾಥವಾಗಿ ಬಿದ್ದಿರುವಂತಹ ವಾಲಿಬಾಲ್. ಸರ್ವೀಸರ 6-4. ಡ್ರಾಪ್ 5-6. 5-6. ಹೊಂದಾಣಿಕೆ ಆಟದ ಸಫಲತೆ 7-5. ತಡೆತು ಬಿಟ್ಕೊಡ್ತೀವ. 6-7. 6-7. ಅಂಕೆಲ್ಲ ಕಾಟಿ ಬ್ಯಾಲೆನ್ಸ್ ಸ್ಮ್ಯಾಶ್. 7-8 ಪಂದ್ಯ. 7-8. ಸಿಂಗಲ್ ಪ್ಯಾಕ್. ಅದು ತಗಲ್ ಬಾಜಿ
ಫಿನಿಶ್ ಕೊನೆ ಕೂಡ ಭೂಸ್ಪರ್ಶವನ್ನು ಕಂಡುಕೊಂಡಿರುವಂತಹ ಪಂದ್ಯಾವಳಿ ಕ್ಷಣ ಕ್ಷಣವು ರೋಚಕ ರೋಮಾಂಚಕ. ಚೇತು ಬಲಾಢ್ಯ ಹೊಡೆತ. ಇವನ ತೂಕ 68 kg ಇರಬಹುದು, ಆದರೆ ಹೊಡೆತ ಮಾತ್ರ ಕ್ವಿಂಟಾಲ್ನಂತೆ. ಏನೇನಪ್ಪ ವಾಲಿಬಾಲ್ ಗಂಟೆ ಬಿಟ್ಟಿದ್ದೀನಿ. ಜಯಮಾಲರು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಅದ್ಭುತ ಆಕ್ರಮಣ. 11 ಈಚ್. 11 ಗೆಲ್ಲಲು ಅವರಿಗೂ ಆಸೆ, ಗೆಲ್ಲಲು ಇವರಿಗೂ ಆಸೆ. ಸೋತರೆ ಅವರವರ ಮನೆಯಲ್ಲಿ ಮಾಡಿದ್ದೇ ನೀರು ದೋಸೆ. 11 ಈಚ್. ಚೇತು ಬಾಯ್ ಮೈಕ್ ಚೆಕ್ ಮಾಡ್ಕೊಳ್ಳಿ. ಚೇತು ಬಾಯ್ ವೆಂಕಟ್ ಚೇತು ಬಾಯ್ ಕೇಂಡು ಕೇಂಡು ಬಾತರ್ಲಿ. ವೆಂಕಟ್ 13-12 13-12. ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡಿರುವಂತಹ ಹೊಡೆತ. 13 13 ಈಚ್. ನಿತ್ರಾಣ ಸೇವೆ, ಸುಸೈಡ್ ಕೇಸ್, ಸ್ವಯಂಕೃತ ಅಪರಾಧ. 14-13 14-13. ಇದಕ್ಕೆ ಲೆಫ್ಟ್ ಸ್ಟ್ರಾಂಗ್ ತನ್ಮೂಲಕವಾಗಿ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಇದೇ ಸಂಖ್ಯೆ 5ರ ರಾಘು. 15 ಈಚ್. 15ರ ಸಮ. ಇದು ರಷ್ಯಾ ಉಕ್ರೇನ್ನ ಮೇಲೆ ಮಾಡಿದಂತಹ ಬಾಂಬ್ ದಾಳಿ ಅಲ್ಲ, ನವೀನ್ನ ಅಸಲಿ ಹೊಡೆತ. 16-15 17-15 17-15 18-15 ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಶಿಸ್ತು ಮತ್ತು ಕ್ರೀಡೆ ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ದಯವಿಟ್ಟು ಆಟಗಾರರು ಸಹಕಾರವನ್ನು ಮಾಡಿಕೊಳ್ಳಬೇಕಾಗಿದೆ. 18-15 19-15 ಎತ್ತರಕ್ಕೆ ಸರಿ ಸಮಾನವಾದ ಹೊಡೆತ. ವಾಲಿಬಾಲ್ಗಾಗಿ ಹೇಳಿ ಮಾಡಿಸಿದಂತ ದೇಹ.
ಉತ್ತಮ ಪ್ರಯತ್ನ. 19 17 19. ಜಾಣ್ನ ಯಶಸ್ಸು. ನವೀನ ಎಲ್ಲರೂ ಹುಟ್ಟುತ್ತಲೇ ಅಮ್ಮ ಎಂದು ಕೂಗಿದರೆ ಇವನು ಹುಟ್ಟುತ್ತಲೇ ವಾಲಿಬಾಲ್ ಎಂದು ಕೂಗಿದನಂತೆ. 2017. ಇವನು ಹುಟ್ಟಿದ್ದೆ ವಾಲಿಬಾಲ್ಗಾಗಿ. 21-18. 21-18. ಹತ್ತೊಂಬತ್ತು 21. 19-21. ಇವನು ಬೆಟ್ಟವಾದರೆ ಅವನು ಬಲು ದೊಡ್ಡ ಪರ್ವತ. 22-19. 2022 ವಾಲಿಬಾಲ್ ಅಂಕಣದಲ್ಲಿ. ಇಪ್ಪತ್ತ 23-20. 21-23. 21-23. 24-21. 24-21. நம்ம ஒரு பிளேயர் மனசுல இல்ல. ಇದರೊಂದಿಗೆ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡಿದೆ ಡೇಂಜರ್ ಬಾಯ್ಸ್. ಇದೀಗ ತೃತೀಯ ಸುತ್ತು. ಎಸ್, ಪವರ್ಫುಲ್ ಸ್ಮ್ಯಾಶ್. ಅಲ್ಲಿಂದಲ್ಲಿಗೆ ನೆಗೆದವನೊಬ್ಬ, ಬಿಗಿದವನು ಮತ್ತೊಬ್ಬ. ನೆಲದಲ್ಲಿ ಹರಿದಾಡುವ ನಾಗ ಎಡೆ ಬಿಚ್ಚಿ ಒಡೆದ ನೀಗ. ನವೀನ ಖಾಲಿ ಜಾಗದ ಭರ್ತಿ. 2 ಸಮ. ಪಂದ್ಯದಲ್ಲಿ ಸೆಣಸಾಟವನ್ನು ಮಾಡಿಕೊಳ್ತಾ ಇದೆ. 3-2. 3-2. ಗುಡ್ ಸರ್ವೀಸ್. ವಾಲಿಬಾಲ್ನ ತಂತ್ರ ಮಂತ್ರ ಕುತಂತ್ರಗಳನ್ನು ಜೀರ್ಣಿಸಿಕೊಂಡಿರುವಂತಹ ಇದು ಸಂಖ್ಯೆ 9ರ ಆಟಗಾರ. 4-2. ಅದ್ಭುತ ಸೇವೆಯಲ್ಲಿ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ SRM. ಹೊಡೆತದಲ್ಲಿ ಬಲವಿತ್ತು, ಆದರೆ ಅಂಕಣದಿಂದ ಹೊರಗಿತ್ತು. 5-2. 5-2. ಜಾಣ್ಮೆಯ ಯಶಸ್ಸು. ಚದುರಂಗದ ಸರದಾರ. 6-3.
5-6. ಫೈನಲ್ 7-5. ಸೇವೆಯಲ್ಲಿ ವೈಫಲ್ಯತೆ 6-7. Eight, 6. ಒಂಬತ್ತು 6. ಅಂಕವನ್ನು ಬಿಟ್ಟುಕೊಡುತ್ತಿರುವಂತಹ ಡೇಂಜರ್ ಬಾಯ್ಸ್. ಶಾರ್ಟ್ ಪಾಸ್ ಲಾಭ 7-10. ಶಾರ್ಟ್ ಪಾಸ್ ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ. 11-7. 12-7. ವಂಚನೆಗೆ ಅವಕಾಶವನ್ನು ನೀಡಿದಂತಹ ತ್ಯಾಗು. 13-8. 9-13. 14-9. ವಂಚನೆಗೆ ಅವಕಾಶ ಮಾಡಿಕೊಡದಂತಹ ಗುರು ಅಷ್ಟಿಲ್ಲದೆ ಇವನು ಪ್ರೋ ವಾಲಿಬಾಲ್ಗೆ ಆಯ್ಕೆಯಾಗಲಿಲ್ಲ. ಅವನಲ್ಲಿ ಏನೋ ಇದೆ. 15-9. 16-9. Eleven, 16, 11-16. ಶಕ್ತಿಯುತವಾದ ಹೊಡೆತ. ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಡೇಂಜರ್ ಬಾಯ್ಸ್ 12-17. 18-12. 19-13. 20-13. 21-13. 22-14. 23-14.
24-14. ಅದ್ಭುತ ಸೇವೆಯೊಂದಿಗೆ ಎದೆ ಸಂಖ್ಯೆ 7ರ ಸೆಲ್ವ. ಆ ದೇವರು ಈತನಿಗೆ ಒಂದಡಿ ಎತ್ತರವನ್ನು ಕೊಡ್ತಿದ್ರೆ ಏನ್ ಮಾಡ್ತಿದ್ದ? ಇದರೊಂದಿಗೆ ತೃತೀಯ ಸೆಟ್ ಅನ್ನು ಗೆದ್ದುಕೊಂಡಿದೆ SRM. ಓಪನಿಂಗ್ ಪ್ರಥಮಾಂಕವನ್ನು ತನ್ನದಾಗಿಸಿಕೊಳ್ಳುವುದರೊಂದಿಗೆ SRM ತಂಡ ಒಂದು ಸಮ. ಎರಡು ಒಂದು. ದಿರದಿರನೆ ದಿಟ್ಟಿಸಿ ನೋಡಬೇಡಿ, ಅಲ್ಲಿದ್ದಾನೆ ಭಯಂಕರ ನವೀನ. 2-2 ಟು ಈಚ್. ತ್ರೀ ಟು. Drop. 4-3. ನವೀನ ಅಡ್ಡಿಯಾಡ ಓಟ ಅದು 5-3. 5-3. ಅಂಕದ ಗಳಿಕೆಯನ್ನು ಮಾಡಿಕೊಂಡಿರುವಂತಹ ಡೇಂಜರ್ ಬಾಯ್ಸ್ 4-5. ಓಪನ್ ನೆಟ್ಟಿನ ಲಾಭ. ಓಪನ್ ಗಂಗಮ್ ಸ್ಮ್ಯಾಶ್. ಅದ್ಭುತ ಆಕ್ರಮಣ. ಇದು ರಕ್ತ ಮೂಳೆ ಮಾಂಸದಿಂದ ಕೂಡಿರುವಂತಹ ಶಕ್ತಿಶಾಲಿಯಾದ ಹೊಡೆತ. ಶಕ್ತಿಯಿಂದ ಆಗದ್ದನ್ನು ಯುಕ್ತಿಯಿಂದ ಮಾಡಿ ತೋರಿಸಿದಂತಹ ನವೀನ್ ತನ್ಮೂಲಕವಾಗಿ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಡೇಂಜರ್ ಬಾಯ್ಸ್ 8-7. ಪ್ರಥಮ ಉಪಾಂತ್ಯ ಪಂದ್ಯಕ್ಕಾಗಿ ಕರ್ನಾಟಕ ವಿರುದ್ಧವಾಗಿ ಕೇರಳ. Karnataka versus Saint Joseph Kerala. Players, please get ready.
சர்வீஸ் போடுற போது பிரச்சனை கால் போட்டுள்ள வரலாம் 13-10 மணி ಫಿನಿಶ್ ರವಿನ 12-13 ಬೆನ್ನಟ್ಟಿ ಬಂದಿರುವಂತಹ ಡೇಂಜರ್ ಬಾಯ್ಸ್ 14-12 13-14 ರಲ್ಲಿ ಔಟ್ ಇಲ್ಲ ಆಡ 14 ಈಚ್ 14 15-14 15-14 16-14 15-16 ಕೊನೆಯೂ ಕೂಡ ಭೂಸ್ಪರ್ಶವನ್ನು ಕಂಡುಕೊಂಡಿದೆ. ಕೇವಲ 270 ಗ್ರಾಂ ತೂಗುವ ಚೆಂಡು 17-15ರಲ್ಲಿ 2 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ SRM. 18-15 ಮತ್ತಷ್ಟು ಚೈತನ್ಯವನ್ನು ತುಂಬಿಸಿರುವಂತದ್ದು. ಧನ್ಯವಾದಗಳು ಸರ್. ರಲ್ಲಿ ಸಮಬಲ. ರಫೀಕಾ ಹತ್ತೊಂಬತ್ತು 18ರಲ್ಲಿ ರಫೀಕಾ ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆ. 19-20 ಅದ್ಭುತ ಹೊಡೆತದೊಂದಿಗೆ ಜೆನಿನ್ 21-19 20-21 20-21 ಬಲು ಎತ್ತರಕ್ಕೆ ಜಿಗಿದು ತನ್ನ ಎಲ್ಲ ಶಕ್ತಿಯನ್ನು ಕೇವಲ 270 ಗ್ರಾಂ ತೂಗುವ ಚೆಂಡಿಗೆ ಹಾಕುತ್ತಾ ಯಶಸ್ಸಿನ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಗುರು 22-20 ನಿಮ್ಮಲ್ಲಿ ಮಾತ್ರವಲ್ಲ ನಮ್ಮಲ್ಲೂ ಕೂಡ ಪ್ರತಿಭೆ ಎಂದು ತೋರಿಸಿಕೊಟ್ಟಿರುವಂತಹ ನವೀನ 21-22 21-22 Ah!
23-21. ಸಿಂಪಲ್ ಆಗಿ 22-23, 22-23. ಬಹಳಷ್ಟು ರೋಚಕವಾಗ್ತಾ ಇದೆ ಪಂದ್ಯ. ಇಪ್ಪತ್ತ ಮೂರು ಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಫಿನಿಶರ 24-23. ಇದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಳ್ಳುವುದರೊಂದಿಗೆ ಫೈನಲ್ಗೆ ಲಗ್ಗೆನಿಟ್ಟುಕೊಂಡಿರುವಂತಹ SRM ಭಾರತೀಯ ಯೂನಿವರ್ಸಿಟಿ ತಂಡದ ಪ್ರಾಯೋಜಕರಾಗಿರ್ತಕ್ಕಂಥ ಸುರೇಶ್ ಪದವು ನಮ್ಮ ಜೊತೆಗೆ ಕುಮಾರಧಾರ ಮಿನರಲ್ಸ್ ತಂಡವಾದ ಮಾಲಕರು ಶ್ರೀಯುತರು ಮುಖ್ಯ ವೇದಿಕೆಯಲ್ಲಿ ಅವರನ್ನು ಅತ್ಯಂತ ಗೌರವದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ.